அம்பத்தூர் ஸ்ரீ ஞானசாய் பாபா ஆலயத்தின் இன்றைய தினம் பாபாவாய் தரிசனம் செய்ய வரும் பசு ಹಿಂದೂ ಧರ್ಮದಲ್ಲಿ ನಾವು ನಾಯಿಗಳನ್ನು ಪೂಜಿಸುತ್ತೇವೆ, ಕತ್ತೆಗಳನ್ನು ಪೂಜಿಸುತ್ತೇವೆ, ಬಂಡೆಯನ್ನು ಪೂಜಿಸುತ್ತೇವೆ, ಮರಗಳನ್ನು ಪೂಜಿಸುತ್ತೇವೆ. ಹೌದು, ಯಾಕಂದರೆ ನಾವು ಕಣ ಕಣದಲ್ಲೂ ಆ ದೇವರು ಇದ್ದಾನೆ ಎನ್ನುವ ನಂಬಿಕೆಯಿಂದ. ಆದರೆ ಎಲ್ಲಾದರೂ ನೀವು ಚಪ್ಪಲಿಯನ್ನು ಪೂಜಿಸುವಂತಹ ದೇವಾಲಯ ನೋಡಿದ್ದೀರಾ? ನೋಡಿಲ್ಲ ಅಂದರೆ ಆ ಅದ್ಭುತ ಹಾಗೂ ಅತ್ಯಂತ ನಿಗೂಢ ದೇವಾಲಯದ ಮಾಹಿತಿ ನಿಮಗಾಗಿದೆ. ದೇವಸ್ಥಾನಕ್ಕೆ ಬಂದವರೆಲ್ಲ ದೇಗುಲದಿಂದ ಅನತಿ ದೂರದಲ್ಲಿ ಚಪ್ಪಲಿ ಕಳಚಿಟ್ಟು, ಹಾಗೆ ಚಪ್ಪಲಿ ಕಳಚಿದ ಮೇಲೆ ಕಾಲಿಗೆ ನೀರು ಹಾಕಿಕೊಂಡು ಮುಖವನ್ನೆಲ್ಲ ತೊಳೆದುಕೊಂಡು ಆಮೇಲೆ ದೇವಸ್ಥಾನದ ಒಳಗೆ ಹೋಗಿ ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ದೇವರ ಹಾಗೂ ದೇವಿಯ ದರ್ಶನ ಪಡೆಯುತ್ತಾರೆ. ಆದರೆ ಇಲ್ಲೊಂದು ವಿಚಿತ್ರ ದೇವಾಲಯವಿದೆ. ಈ ದೇವಿಗೆ ಚಪ್ಪಲಿಯೇ ಸರ್ವಶ್ರೇಷ್ಠ. ಅಷ್ಟೇ ಅಲ್ಲ, ಇಲ್ಲಿ ಚಪ್ಪಲಿಯ ಜಾತ್ರೆ ಉತ್ಸವಗಳು ಕೂಡ ನಡೆಯುತ್ತವೆ. ಅಂತಹ ವಿಚಿತ್ರ ನಿಗೂಢ ದೇವಾಲಯ ಎಲ್ಲಿದೆ ಅಂತೀರಾ? ಹೌದು, ಅಂಥದೊಂದು ವಿಚಿತ್ರ ದೇವಾಲಯ ನಮ್ಮ ಕರ್ನಾಟಕದಲ್ಲೇ ಇದೆ. ಆ ದೇವಾಲಯ ಯಾವುದು, ಎಲ್ಲಿದೆ, ಹೇಗಿದೆ, ಆ ದೇವಾಲಯಕ್ಕೆ ಹೇಗೆ ಹೋಗಬಹುದು, ಯಾಕೆ ಅಲ್ಲಿ ಚಪ್ಪಲಿ ಸೇವೆಯನ್ನ ಮಾಡಲಾಗುತ್ತದೆ, ಯಾಕೆ ಚಪ್ಪಲಿಯ ಹಾರವನ್ನ ದೇವಿಗೆ ನೀಡಲಾಗುತ್ತದೆ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತದಲ್ಲಿನ ಜನರಿಗೆ ದೇವರು ಮತ್ತು ದೇವಾಲಯಗಳ ಮೇಲೆ ತುಂಬಾ ನಂಬಿಕೆ ಇದೆ. ಭಾರತದಲ್ಲಿನ ದೇವಾಲಯಗಳು ತಮ್ಮದೇ ಆದ ವಿಶಿಷ್ಟತೆಯಿಂದ ವಿಶ್ವಾದ್ಯಂತ ಹೆಸರುವಾಸಿಯಾಗಿವೆ. ಭಾರತದಲ್ಲಿನ ಎಲ್ಲಾ ಜನರು ದೇವಾಲಯಗಳನ್ನು ತುಂಬಾ ಭಕ್ತಿ ಗೌರವದಿಂದ ಕಾಣುತ್ತಾರೆ. ಆದ್ದರಿಂದ ದೇವಾಲಯದ ಆವರಣದಲ್ಲಿ ಚಪ್ಪಲಿಗಳನ್ನ, ಬೂಟುಗಳನ್ನು ಧರಿಸುವುದಿಲ್ಲ. ಆದರೆ ಈ ವಿಚಿತ್ರ ದೇವಾಲಯದಲ್ಲಿ ಮಾತ್ರ ಹಾಗಿಲ್ಲ. ಇಲ್ಲಿ ದೇವರಿಗೆ ಚಪ್ಪಲಿಗಳ ಹಾರವನ್ನೇ ಅರ್ಪಿಸುವ ವಿಚಿತ್ರ ಪದ್ಧತಿ ಹೊಂದಿದೆ. ಹೌದು, ಈ ವಿಷಯ ನಿಮಗೆ ವಿಚಿತ್ರ ಅನಿಸಬಹುದು, ಆದರೆ ನೀವು ಕೇಳುತ್ತಿರುವುದು ಸತ್ಯ, ನಾನು ಹೇಳುತ್ತಿರುವುದು ನಿಜ. ಇಂತಹ ಪದ್ಧತಿ ಹಾಗೂ ಆಚರಣೆ ಅಂದ್ರೆ ನಮಗೆ ಮನಸ್ಸು ಒಪ್ಪುವುದಿಲ್ಲ. ಆದರೆ ಈ ಪದ್ಧತಿಯನ್ನು ಕರ್ನಾಟಕದ ಒಂದು ದೇವಾಲಯದಲ್ಲಿ ನೂರಾರು ವರ್ಷಗಳಿಂದ ಆಚರಿಸುತ್ತಾ ಬರುತ್ತಿದ್ದಾರೆ. ಹೌದು, ಈ ದೇವಾಲಯ ಇರುವುದು ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಆಲಂದ ತಾಲೂಕಿನ ಗೋಲಹಳ್ಳಿಯಲ್ಲಿ. ಇಲ್ಲಿಗೆ ಬರುವ ಭಕ್ತರು ಮಾತ್ರ ದೇವಿಗೆ ಪ್ರತಿಜ್ಞೆ ಮಾಡುವಾಗ ಮರದ ಮೇಲೆ ಚಪ್ಪಲಿ ಕಟ್ಟುತ್ತಾರೆ. ನಂತರ ಪ್ರತಿಜ್ಞೆ ನೆರವೇರಿದಾಗ ಅವರು ದೇವಸ್ಥಾನಕ್ಕೆ ಬಂದು ದೇವಿಗೆ ಚಪ್ಪಲ ಹಾರವನ್ನು ಅರ್ಪಿಸುತ್ತಾರೆ. ಇಲ್ಲಿ ನಡೆಯುವ ಪಾದರಕ್ಷೆಗಳ ಉತ್ಸವವನ್ನು ಪ್ರತಿ ವರ್ಷ ದೀಪಾವಳಿಯ 6ನೆಯ ದಿನದಂದು ಆಚರಿಸಲಾಗುತ್ತದೆ. ಜನರು ತಮ್ಮ ಬೇಡಿಕೆಗಳನ್ನು ಪೂರೈಸುವಂತ ದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಹೊರಗಿನ ಮರದ ರಂಬೆಗಳಿಗೆ ಚಪ್ಪಲಿಯನ್ನು ನೇತು ಹಾಕುತ್ತಾರೆ. ದೇವಿಯು ತನ್ನ ಭಕ್ತರು ಸಮರ್ಪಿಸಿದ ಚಪ್ಪಲಿಯನ್ನು ಧರಿಸಿ ರಾತ್ರಿಯಲ್ಲಿ ಸಂಚರಿಸುತ್ತಾ ದುಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸುತ್ತಾಳೆ ಎಂದು ಇಲ್ಲಿನ ಜನರ ಅಪಾರ ನಂಬಿಕೆ ಇದೆ. ಈ ಮೊದಲು ಜನರು ಈ ದೇವಿಯನ್ನು ಮೆಚ್ಚಿಸಲು ಎತ್ತುಗಳನ್ನ, ಕೋಣಗಳನ್ನ ಬಲಿ ಕೊಡುತ್ತಿದ್ದರು. ಪ್ರಾಣಿಗಳನ್ನು ಕೊಲ್ಲುವುದನ್ನು ನಿಷೇಧಿಸಿದ ಸರ್ಕಾರ ತದನಂತರ ಈ ಚಪ್ಪಲಿಯ ಆಚರಣೆ ಬಂತೆಂದು ಇಲ್ಲಿನ ಹಿರಿಯರು ನಮಗೆ ಹೇಳಿದ್ದಾರೆ. ಇದೇ ಕಾರಣ ಈ ಜಾಗದಲ್ಲಿ ಚಪ್ಪಲಿಗಳನ್ನು ಕಟ್ಟುವ ಸಂಪ್ರದಾಯ ಪ್ರಾರಂಭವಾಯಿತು ಎಂದು ಇಲ್ಲಿನ ಸ್ಥಳೀಯರು ನಂಬುತ್ತಾರೆ. ಜಗವೆಲ್ಲ ಸಂಚರಿಸಿ ನಮ್ಮನ್ನೆಲ್ಲ ರಕ್ಷಿಸುತ್ತಿರುವ ದೇವಿ ಪಾದಕ್ಕೆ ಯಾವುದೇ ನೋವು ಬಾರದಿರಲಿ ಅನ್ನೋದೇ ಈ ಆಚರಣೆಯ ಹಿಂದಿನ ನಂಬಿಕೆಯಾಗಿದೆ. ಇನ್ನು ಎಲ್ಲಾ ದೇವರಿಗೆ ಎದುರಿನಿಂದ ಪೂಜೆ ಸಲ್ಲಿಸಿದರೆ ಲಕ್ಕಮ್ಮ ದೇವಿಗೆ ಹಿಂಭಾಗದಿಂದ ಪೂಜೆ ಸಲ್ಲಿಸುತ್ತಾರೆ. ಈ ದೇವಸ್ಥಾನದ ವಿಶೇಷತೆಯೇ ಇದಾಗಿದೆ. ದೇವಿಯನ್ನು ಮೆಚ್ಚಿಸಲು ಭಕ್ತರು ಚಪ್ಪಲಿಗಳನ್ನ ಹೂವಿನ ಹಾರದ ರೀತಿ ಕಟ್ಟಿ ದೇವರಿಗೆ ಅರ್ಪಿಸುತ್ತಾರೆ. ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಪಾದರಕ್ಷೆಗಳ ಉತ್ಸವವನ್ನು ಕೂಡ ಇಲ್ಲಿ ಆಯೋಜಿಸಲಾಗುತ್ತದೆ. ಈ ಉತ್ಸವದಲ್ಲಿ ಜನರು ಚಪ್ಪಲಿ ಹಾರದ ಸೇವೆ ಮಾಡಲು ಬಹಳ ದೂರದಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ.
ಇನ್ನೊಂದು ವಿಶೇಷತೆಯಾಗಿದೆ. ಜಾತ್ರೆಯ ಆ ರಾತ್ರಿ ದೇವಸ್ಥಾನದ ಹತ್ತಿರ ಯಾರು ಹೋಗುವುದಿಲ್ಲ. ಅಂದ್ರೆ ಒಂದು ವೇಳೆ ಹೋದರೆ ಕಷ್ಟಗಳು ಹುಡುಕಿಕೊಂಡು ಬರುತ್ತವೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಒಟ್ಟಾರೆ ಹಲವು ವಿಶೇಷತೆಗಳನ್ನು ಹೊಂದಿರುವ ಗೋಳಾ ಲಕ್ಕಮ್ಮ ಚಪ್ಪಲಿ ಜಾತ್ರೆ ಪ್ರತಿ ವರ್ಷ ಇಲ್ಲಿ ದೀಪಾವಳಿಯ ನಂತರ ಆಚರಿಸಲಾಗುತ್ತದೆ. ಅಂದ ಹಾಗೆ ಗೋಳಾ ಲಕ್ಕಮ್ಮ ದೇವಸ್ಥಾನ ಜಿಲ್ಲಾ ಕೇಂದ್ರವಾದ ಕಲಬುರಗಿಯಿಂದ 45 ಕಿಲೋಮೀಟರ್ ದೂರದಲ್ಲಿದ್ದರೆ ವಿಜಯಪುರದಿಂದ 160 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 339 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರಿನಿಂದ 634 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ನೀವು ಆಳಂದಕ್ಕೆ ಹೋದರೆ ಅಲ್ಲಿಯೇ ಹತ್ತಿರವೇ ನಿಮಗೆ ಗಾಣಗಾಪುರ ಇದೆ. ಈ ದೇವಸ್ಥಾನ ಕೇವಲ 46 ಕಿಲೋಮೀಟರ್ ದೂರದಲ್ಲಿದೆ. ಜೀವನದಲ್ಲಿ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಸ್ಥಾನಮಾನ ಇದೆ. ಯಾವ ವಸ್ತು ಎಲ್ಲಿರಬೇಕೋ ಅಲ್ಲಿ ಇದ್ದರೆ ಅದಕ್ಕೆ ಅಂದ ಚಂದ. ಹೀಗೆ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಆಯಾ ವಸ್ತುಗಳಲ್ಲಿ ಅಲ್ಲಿ ಇಟ್ಟುಕೊಂಡರೆ ಅದು ಉಪಯೋಗವಾಗುತ್ತದೆ ಮತ್ತು ಅದು ಫಲವನ್ನು ನೀಡುತ್ತದೆ ಎಂದು ನಮ್ಮ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ. ಆಯಾ ವಸ್ತುಗಳನ್ನು ಆಯಾ ಕೋಣೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಎಂದು ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಇನ್ನು ಮನೆಯಲ್ಲಿ ಸರಿಯಾಗಿ ವಾಸ್ತುಶಾಸ್ತ್ರವನ್ನು ಪಾಲಿಸದೇ ಇದ್ದಲ್ಲಿ ಮನೆಯ ಆರ್ಥಿಕ ಸ್ಥಿತಿ ಹದಗೆಡಲು ಕಾರಣವಾಗಬಹುದು. ಇನ್ನು ಮನೆಯಲ್ಲಿ ಗಲಾಟೆ ಜಗಳ ಆಗಲು ಕಾರಣ ಇಂತಹ ಶಾಸ್ತ್ರಗಳನ್ನು ಪಾಲಿಸದೇ ಇದ್ದಲ್ಲಿ. ಇನ್ನು ವಾಸ್ತುಶಾಸ್ತ್ರದಲ್ಲಿ ನಾವು ಚಪ್ಪಲಿಗಳನ್ನ ಹೇಗೆ ಇಡಬೇಕು, ಎಲ್ಲಿ ಇಡಬೇಕೆಂದು ಕೂಡ ಹೇಳಲಾಗಿದೆ. ಶಾಸ್ತ್ರದ ಪ್ರಕಾರ ಚಪ್ಪಲಿಯಿಂದ ಸಹ ನಮಗೆ ಅದೃಷ್ಟ ಹಾಗೂ ದುರದೃಷ್ಟ ಎರಡೂ ಲಾಭಗಳು ನಾವು ಪಡೆಯುತ್ತೇವೆ. ಆದರೆ ಮನೆಯಲ್ಲಿ ಏನಾದರೂ ನಾವು ಚಪ್ಪಲಿಗಳನ್ನು ಬಿಡುವಾಗ ಈ ವಿಚಾರ ತಿಳಿದಿಲ್ಲ ಅಂದ್ರೆ ಮನೆಗೆ ಕಷ್ಟಗಳು ವಿಪರೀತವಾಗಿ ಆಗುತ್ತವೆ. ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತದೆ. ವಾಸ್ತುಶಾಸ್ತ್ರ ನಮ್ಮ ಜೀವನದ ಮೇಲೆ ಬಹಳ ಪ್ರಭಾವ ಬೀರಿದೆ. ವಾಸ್ತುವಿಗೆ ಸಂಬಂಧಿಸಿದ ಕೆಲವು ಧನಾತ್ಮಕ ಮತ್ತು ಋಣಾತ್ಮಕ ನಿಯಮಗಳನ್ನು ತಿಳಿಯುವುದು ಬಹುಮುಖ್ಯವಾಗಿದೆ. ವಾಸ್ತುಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮಗಳನ್ನು ನಿರ್ಲಕ್ಷಿಸಿದರೆ ಆ ಮನೆಗಳಲ್ಲಿ ವಾಸಿಸುವ ಜನರ ಜೀವನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಇದೇ ಕಾರಣ ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕುಗಳಲ್ಲಿ ಯಾವತ್ತಿಗೂ ಚಪ್ಪಲಿಗಳನ್ನ ಇಡಬಾರದು. ಈ ದಿಕ್ಕು ಲಕ್ಷ್ಮೀ ದೇವಿಗೆ ಸೇರಿರುವುದರಿಂದ ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ಹೇಳಲಾಗಿದೆ. ಈ ದಿಕ್ಕುಗಳಲ್ಲಿ ಪಾದರಕ್ಷೆಗಳನ್ನು ಇಡುವವರ ಮೇಲೆ ದೇವಿಯು ಕೋಪಗೊಳ್ಳುತ್ತಾಳೆ ಎನ್ನುವ ನಂಬಿಕೆ ಇದೆ. ಮನೆಯ ಬಾಗಿಲುಗಳಲ್ಲಿ ಚಪ್ಪಲಿಗಳ ರಾಶಿಯನ್ನು ಇಡುವುದು ಸಂಪೂರ್ಣವಾಗಿ ತಪ್ಪು ಎಂದು ಹೇಳಲಾಗಿದೆ. ಇದು ಮನೆಯ ಜನರ ನಡುವೆ ಘರ್ಷಣೆಗೆ ಕಾರಣವಾಗಬಹುದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಯಾವುದೇ ಕಾರಣಕ್ಕೂ ಚಪ್ಪಲಿ ಸ್ಟ್ಯಾಂಡ್ ಅನ್ನು ಗೋಡೆಗೆ ತಾಗುವ ಹಾಗೆ ಇಡಬಾರದು. ಗೋಡೆಗೆ ತಾಕಿದರೆ ಮನೆಗೆ ಪದೇ ಪದೇ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಯಾವ ಭಾಗದಲ್ಲಿ ಬಿಟ್ಟರೆ ಮನೆಗೆ ದಾರಿದ್ರ್ಯ ತರುವುದಿಲ್ಲ ಎನ್ನುವುದು ನೋಡುವುದಾದರೆ ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಿಗೆ ಇದೆ ಎನ್ನುವುದು ನಾವು ಮೊದಲು ತಿಳಿದುಕೊಳ್ಳಬೇಕು. ಪೂರ್ವದ ಬಾಗಿಲಿಗೆ ಇದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಚಪ್ಪಲಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ನೈಋತ್ಯದಲ್ಲಿ ಚಪ್ಪಲಿಯನ್ನು ಬಿಡಬೇಕು. ಅಂದರೆ ನಿಮ್ಮ ಮನೆಯ ಬಾಗಿಲಿನ ಎಡಭಾಗದಲ್ಲಿ ಚಪ್ಪಲಿಗಳನ್ನು ಬಿಡಬೇಕು. ಆಗ ನಿಮ್ಮ ಮನೆಗೆ ವಿಶೇಷವಾದ ಅಭಿವೃದ್ಧಿ ಆಗುತ್ತದೆ. ಇನ್ನು ಮನೆಯ ಬಾಗಿಲು ದಕ್ಷಿಣ ದಿಕ್ಕಿಗೆ ಇದ್ದರೆ ನೈಋತ್ಯ ದಿಕ್ಕಿಗೆ ಚಪ್ಪಲಿಗಳನ್ನು ಬಿಡಬಹುದು. ದಕ್ಷಿಣ ಬಾಗಿಲು ಇರುವವರು ಮನೆಯ ಎಡಭಾಗದಲ್ಲಿ ಚಪ್ಪಲಿ ಬಿಡಬೇಕು. ಇನ್ನು ಮನೆಯ ಬಾಗಿಲು ಪಶ್ಚಿಮಕ್ಕೆ ಇದ್ದರೆ ಅಂತಹವರು ವಾಯುವ್ಯ ದಿಕ್ಕಿನಲ್ಲಿ ಚಪ್ಪಲಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ಇಂತಹವರು ನೈಋತ್ಯ ದಿಕ್ಕಿನಲ್ಲಿ ಚಪ್ಪಲಿ ಬಿಡಬಹುದು. ಇನ್ನು ಉತ್ತರ ದಿಕ್ಕಿಗೆ ಬಾಗಿಲು ಇರುವವರು ಬಾಗಿಲಿನ ಬಲಭಾಗದಲ್ಲಿ ಚಪ್ಪಲಿಗಳನ್ನು ಬಿಡಬೇಕು. ಆಗ ವಾಸ್ತುದೋಷ ಉಂಟಾಗುವುದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಬಾಗಿಲು ಇರುವವರು ತಮ್ಮ ಚಪ್ಪಲಿಗಳನ್ನು ಮನೆಯ ಮುಂಭಾಗ ಎಡಭಾಗದಲ್ಲಿ ಯಾವುದೇ ಕಾರಣಕ್ಕೂ ಚಪ್ಪಲಿಗಳನ್ನು ಬಿಡಬಾರದು. ಇದು ಬಹಳ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಮನೆಯ ಮುಂಭಾಗಕ್ಕೆ ಚಪ್ಪಲಿ ಕಾಣುವ ಹಾಗೆ
ಹಾಗೆ ಯಾವುದೇ ಕಾರಣಕ್ಕೂ ಚಪ್ಪಲಿಗಳನ್ನ ಬಿಡಬೇಡಿ. ಅದರಲ್ಲೂ ಹರಿದು ಹೋದಂತಹ ಚಪ್ಪಲಿಗಳನ್ನ ಎಂದು ಮನೆಯ ಮುಂದೆ ಬಿಡಬೇಡಿ. ಇದರಿಂದ ಮನೆಯಲ್ಲಿ ಇರುವ ಪ್ರತಿಯೊಬ್ಬರಿಗೂ ಕೆಟ್ಟ ಪರಿಣಾಮಗಳು ಬೀರುತ್ತವೆ. ಕೆಲವೊಬ್ಬರಿಗೆ ಇವೆಲ್ಲ ಮೂಢನಂಬಿಕೆ ಅನಿಸಬಹುದು, ಆದರೆ ಈ ನಿಯಮಗಳನ್ನು ನೀವು ಪಾಲಿಸಿ ಎಂದು ನಾವು ಕಡ್ಡಾಯವಾಗಿ ಏನು ಹೇಳುವುದಿಲ್ಲ. ಇದು ಅವರವರ ತರ್ಕಕ್ಕೆ, ಅವರವರ ಬುದ್ಧಿವಂತಿಕೆಗೆ, ಅವರವರ ಅರ್ಥಕ್ಕೆ ಅನುಗುಣವಾಗಿ ನೀವು ಈ ವಿಷಯಗಳನ್ನ ಪಾಲಿಸಬಹುದು. ಯಾಕಂದ್ರೆ ಇವತ್ತಿನ ಸಮಯದಲ್ಲಿ ಇಂತಹ ಮೂಢನಂಬಿಕೆಗಳಿಗೆ ಎಲ್ಲಿಯೂ ಅವಕಾಶವಿಲ್ಲ. ನಂಬುವುದು ಬಿಡುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇದೆಲ್ಲವೂ ವಾಸ್ತುಶಾಸ್ತ್ರದಲ್ಲಿ ಹೇಳಿದ ಮಾಹಿತಿಯಾಗಿದೆ. ಇದು ನಮ್ಮ ಸಲಹೆ ಅಲ್ಲ ಅಥವಾ ನಮ್ಮ ಅನಿಸಿಕೆಯೂ ಅಲ್ಲ. ನಿಮಗೇನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಮಾಹಿತಿಯುಳ್ಳ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.